ಕುಕ್ಕೆ ಸುಬ್ರಹ್ಮಣ್ಯಡ್ ಹಿಂದೂ ಜಾಗರಣ ವೇದಿಕೆದ ನಾಯಕಿ ಗುರುಪ್ರಸಾದರಿಗೆ ಪೆಟ್ಟುಪಾಡಿನ ಕೇಸಡ್ ಚೈತ್ರಾ ಕುಂದಾಪುರ ಸೇರ್ನಂಚ ಆಜಿ ಜನನು ಸುಳ್ಯ ಕೋರ್ಟ್ ನವೆಂಬರ್ 3 ಮುಟ ನ್ಯಾಯಾಂಗ ಬಂಧನಡು ಪಾಡ್ದಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬೊಕ್ಕ ಸಂಪುಟ ನರಸಿಂಹ ಮಠದ ವಿಚಾರಗೂ ಸಂಬಂಧಪಟ್ಟಿನಂಚ ಸುಳ್ಯ ತಾಲೂಕು ಹಿಂದೂ ಜಾಗರಣ ವೇದಿಕೆದ ಪ್ರಧಾನ ಕಾರ್ಯಂತರ ಗುರುಪ್ರಸಾದ ಪಂಜಾಬಕ ಚೈತ್ರ ಕುಂದಾಪುರ ನಡುಟು ಓದಂಟಾದವು ಪಗೆತಂಚ ಆದಿತ್ತಂಡು ಬುಧಾರಲ ಪೋಂಡ್ ಭಾರಿ ಜೋರಾದ ಸುಬ್ರಹ್ಮಣ್ಯದ ಗುರುಪ್ರಸಾದರ್ನ ಅಂಗಡದ ಕೈತಲೆಗೆ ಚೈತ್ರ ಕುಂದಾಪುರ ಬಕ ಅರನ ಜನಕುಲ್ ಬತ್ತದ ಪೆಟ್ಟು ಪಾಡ್ದಿರ ಗುರುಪ್ರಸಾದ ಪಂಜಾಬಕ ಚೈತ್ರ ಕುಂದಾಪುರ ಇರುವೆರ್ಲ ಸುಳ್ಯದ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆತಿರ ಗುರುಪ್ರಸಾದ ಪಂಜಾಬಕ ಚೈತ್ರ ಕುಂದಾಪುರ ಇರುವರೆಲ್ಲ ಸುಳ್ಯದ ಸರ್ಕಾರಿ ಆಸ್ಪತ್ರೆಗೆ ಪಾಡ್ದಿರ ಗುರುಪ್ರಸಾದರಿಗೆ ಜೋರಾದ ಪೆಟ್ಟಾತಂಡು ಬುಧವಾರ ರಾತ್ರಿನೇ ಚೈತ್ರ ಕುಂದಾಪುರ ಕೂಟದಕ್ಲಿನ ಪೊಲೀಸರು ಪತ್ತಿದಿರ ಗುರುವಾರ ಚೈತ್ರ ಕುಂದಾಪುರನ ಆಸ್ಪತ್ರೆ ಹಿಡಿದು ಬಂಧನ ಮಲ್ದಿರ ನವೆಂಬರ್ 3 ಮುಟ್ಟಾಕ್ಲಿಗೆ ಸುಳ್ಯ ಕೋರ್ಟ್ ನ್ಯಾಯಾಂಗ ಬಂಧನ ಪಾಡ್ದಂಡು ಗುರುಪ್ರಸಾದ್ ಕೊರ್ನ ದೂಡ್ದಂಚ ಅಕ್ಲಿನ ಬಂಧನ ಆತಂಡು ಚೈತ್ರ ಜೈಲ್ ಸೇರ್ನಿರ್ದಿಂಚ ಅರಿನ ಫೇಸ್ಬುಕ್ ಅಕೌಂಟ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆವೊಂದು ಪುನಃ ತಿರುದು ಬೈದಂಡು ಇಲ್ಲಿ ಬಂದು ನಿಮ್ಮ ಬಾಯಿ ಬಚ್ಚಿದ್ರೆ ಉಂಟಲ್ಲ ನಿಮ್ಮನಿಗೆ ಒದ್ದು ಓಡಿಸವೆ ಎಲ್ರನ್ನ ನಿಮಗೆ ಏನು ತಿಳ್ಕೊಂಡಿದ್ದೀರಾ ಇಲ್ಲಿ ನಿಧಾನ ಎಲ್ಲರ ತಾಳ್ಮೆ ಪರೀಕ್ಷೆ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಈ ವಿಷಯದಲ್ಲಿ ಇವರೆಲ್ಲರೂ ಕೂಡ ಮಾಡಿರೋದು ಬಹಳ ನೀಟಾಗಿರ್ತಕ್ಕಂಥ ಪ್ಲ್ಯಾನಿಂಗ್ ಅಷ್ಟೇ. ನಾವು ಮಠಕ್ಕೆ ಹೋಗಿ ಬರ್ತಾ ಇದ್ದವರನ್ನು ಅಡ್ಡ ಹಾಕಿ, ನಮ್ಮ ಕಾರನ್ನು ಅಡ್ಡ ಹಾಕಿ ನಂಗೆ ಹೊಡೆಯೋ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಯಾಕೆ ಕಾರಿಂದ ಇಳಿದ್ವಿ ಅಂತಂದ್ರೆ ಕಾರ್ನ ಗ್ಲಾಸ್ಗಳನ್ನು ನೋಡಿದ್ದಾರೆ ಅನ್ನೋ ಕಾರಣಕ್ಕೆ. ಯಾರು ಬೇಕಾದರೂ ಹೋಗಿ ಕೇಳಿ ನೋಡಲಿ, ಗುರುಪ್ರಸಾದ್ ಪಂಜನ ಮೇಲೆ ಇವತ್ತಿಗೂ ರೌಡಿ ಶೀಟ್ರ್ ಅನ್ನುವಂತಹ ಕೇಸ್ಗಳಿದೆ. ರೌಡಿ ಶೀಟ್ರ್ ಒಬ್ಬನ ಮೇಲೆ ನಾನು ಹೊಡಿಲಿಕ್ಕೆ ಹೋಗ್ತೇನೆ ಅಂತಂದ್ರೆ ನನಗಷ್ಟು ಬುದ್ಧಿ ಇಲ್ಲ ಅಂತ ಯಾರು ಅಂದ್ಕೊಳ್ಳೋದು ಬೇಡ. ಮತ್ತು ನಾನು ಒಬ್ಬಳೆ ಹುಡುಗಿ ಹೋಗಿರುವಂಥದ್ದು. ಒಬ್ಬ ರೌಡಿ ಶೀಟ್ರು ಅಷ್ಟು ಜನ 100-150 ಜನರನ್ನು ಸೇರಿಸಿಕೊಂಡು ಮೀಡಿಯಾದವರನ್ನು ಕರ್ಕೊಂಡು ಬಂದು ಇದು ಪ್ರೀ ಪ್ಲ್ಯಾನ್ಡ್ ಆಗಿ ನನ್ನನ್ನು ಕೊಲೆ ಮಾಡೋದಕ್ಕೋಸ್ಕರ ಮಾಡಿರುವಂಥ ಪ್ಲ್ಯಾನು ಹೊರತು ಬೇರೆ ಏನೂ ಅಲ್ಲ. ದೇವರಿದೆ, ಯಾಕೆಂತ ನಾನು ಸುಬ್ರಹ್ಮಣ್ಯನ ಪರ ಮಾತಾಡಿರುವಂಥದ್ದು. ಒಂದ್ಸಲ ಗುರುಪ್ರಸಾದ್ ಪಂಜ, ತೀರ್ಥರಾಮ್ ಹೆಚ್ಚನ್ನು, ಆಶಿತ್ ಕಲ್ಲಾಜಯ್ಯ ಅಷ್ಟು ಫೇಸ್ಬುಕ್ ಅಕೌಂಟ್ಗಳನ್ನು ನೀವು ಚೆಕ್ ಮಾಡಿ ನೋಡಿ. ಅದರಲ್ಲಿ ಅವ್ರು ಹಾಕಿರೋ ಕಮೆಂಟ್ಗಳನ್ನು ನೋಡಿ. ನಿಮ್ಮ ಮನೆಯ ಹೆಣ್ಣು ಮಗಳಿಗೆ ಆ ರೀತಿ ಕಮೆಂಟ್ ಹಾಕಿದರೆ ನೀವೇನು ಮಾಡ್ತೀರಿ ಅಂತ. ಮತ್ತು ಆಶಿತ್ ಕಲ್ಲಾಜಿ ಅವನಾಗಿಯೇ ನನಗೆ ಫೋನ್ ಮಾಡಿ ಟಾರ್ಚರ್ ಮಾಡಿದ್ದು ಹೊರತು ನಾನಾಗಿ ಇಲ್ಲಿ ತನಕ ಫೋನ್ ಮಾಡಿಲ್ಲ.